ಮೂರು ವಾಹನಗಳಲ್ಲಿ ಯುವಕನ ಮನೆಯಂಗಳಕ್ಕೆ ಕುಂದಾಪುರದಿಂದ ವಧು ದಿಬ್ಬಣ ಬಂದು ನಿಂತಿತ್ತು. ವಿಟ್ಲದ ಯುವತಿಯೊಂದಿಗೆ ನಿಶ್ಚಿತಾರ್ಥದ ದಿನ ನಿಗದಿಪಡಿಸಿದ್ದ ಮನೆಯವರು ತಬ್ಬಿಪಾತ್ರು. ಯುವಕನನ್ನ ಹುಡುಕಾಡುವಾಗ ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಇದು ಭಾನುವಾರ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಪಡುವನ್ನೂರು ಗ್ರಾಮದಲ್ಲಿ ನಡೆದಂತಹ ಘಟನೆ. ಪಡುವನ್ನೂರು ಗ್ರಾಮದ ಸುಳ್ಯಪದವು ಸಮೀಪದ ಶಬರಿನಗರ ನಿವಾಸಿ 31 ವರ್ಷದ ರವಿರಾಜ್ ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ಯುವಕ. ರವಿರಾಜ್ಗೆ ಮನೆಯವರು ವಿಟ್ಲದ ಯುವತಿಯೊಂದಿಗೆ ವಿವಾಹ ಸಂಬಂಧ ಮಾತುಕತೆಯನ್ನು ಬೆಳೆಸಿ ನವೆಂಬರ್ 25ರಂದು ವಿವಾಹ ನಿಶ್ಚಿತಾರ್ಥ ದಿನಾಂಕ ನಿಗದಿಪಡಿಸಿ ಸಿದ್ಧತೆಯನ್ನು ನಡೆಸಿದ್ರು. ಶನಿವಾರ ಸಾಯಂಕಾಲ ರವಿರಾಜ್ ತನ್ನ ಮನೆಯಲ್ಲಿ ಸ್ನೇಹಿತನೊಬ್ಬನ ಮನೆಗೆ ಹೋಗಿ ಬರುವುದಾಗಿ ಹೇಳಿ ಹೋಗಿದ್ರು. ರಾತ್ರಿ ಮನೆಯವರು ಕರೆಯನ್ನ ಮಾಡಿದಾಗ ಸ್ನೇಹಿತನ ಮನೆಯಲ್ಲಿ ಇರುವುದಾಗಿ ತಿಳಿಸಿದ್ರು. ಭಾನುವಾರ ಬೆಳಗ್ಗೆ ಕುಂದಾಪುರದ ಯುವತಿಯೊಬ್ಬಳ ಕಡೆಯವರು ಏಕಾಏಕಿ ವಿವಾಹದ ದಿಬ್ಬಣದೊಂದಿಗೆ ರವಿರಾಜ್ ಮನೆಗೆ 3 ವಾಹನಗಳಲ್ಲಿ ಬಂದಿದ್ರು. ರವಿರಾಜ್ ಮನೆಯಲ್ಲಿ ಇರಲಿಲ್ಲ. ಏಕಾಏಕಿ ವಿವಾಹ ದಿಬ್ಬಣ ಬಂದಿದ್ದ ಕಾರಣ ಈ ವಿಚಾರದಲ್ಲಿ ಮನೆಯವರು ಚಿಂತೆಗೆ ಈಡಾಗಿದ್ರು. ಈ ಬಗ್ಗೆ ವಿಚಾರಿಸಲು ರವಿರಾಜ್ಗೆ ಕರೆಯನ್ನ ಮಾಡಿದಾಗ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಈ ಎಲ್ಲ ವಿದ್ಯಮಾನಗಳು ನಡೆದ ಬೆನ್ನಲ್ಲೇ ರವಿರಾಜ್ ಈಶ್ವರಮಂಗಳ ಸಮೀಪದ ಮುಂಡ್ಯದಲ್ಲಿ ನಿರ್ಮಾಣ ಹಂತದ ಸಹೋದರನ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ವಿಚಾರ ತಿಳಿದು ಬಂದಿತ್ತು. ಸಂಪ್ಯ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಗುಟ್ಟಾಗಿ ಇಟ್ಟಿದ್ದಂತಹ ಪ್ರೇಮ ಪ್ರಕರಣ. ಕುಂದಾಪುರದ ಯುವತಿಯೊಂದಿಗೆ ರವಿರಾಜ್ಗೆ ಪ್ರೇಮವಿದ್ದ ವಿಚಾರ ಮನೆಯವರಿಗೆ ತಿಳಿದಿರಲಿಲ್ಲ. ವಿಟ್ಲದ ಯುವತಿಯೊಂದಿಗೆ ವಿವಾಹ ಮಾತುಕತೆಯನ್ನ ಬೆಳೆಸಿ ವಿವಾಹ ನಿಶ್ಚಿತಾರ್ಥಕ್ಕೆ ದಿನ ನಿಗದಿಪಡಿಸಿದಾಗಲೂ ಗುಟ್ಟಾಗಿ ಇಟ್ಟಿದ್ರು. ಮನೆಯವರು ವಿಟ್ಲದ ಯುವತಿಯೊಂದಿಗೆ ವಿವಾಹ ಸಿದ್ಧತೆ ನಡೆಸ್ತಾ ಇರುವ ನಡುವೆಯೇ ಕುಂದಾಪುರದ ಯುವತಿಯ ಕಡೆಯವರು ವಿವಾಹ ಕಾರ್ಯ ನಡೆಸಲು ಭಾನುವಾರ ಮನೆಗೆ ದಿಬ್ಬಣದೊಂದಿಗೆ ಬರಲು ತೀರ್ಮಾನಿಸುವ ವಿಚಾರ ಅರಿತಂತಹ ಯುವಕ ಇಕ್ಕಟ್ಟಿಗೆ ಸಿಲುಕಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರಬಹುದು ಅಂತ ಶಂಕಿಸಲಾಗಿದೆ.